ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಉತ್ಸವಕ್ಕೆ ನಮ್ಮ ದೇವಮಾರು ಗದ್ದೆ ಸಂಪೂರ್ಣವಾಗಿ ಇವತ್ತು ರೆಡಿಯಾಗಿದೆ. ಗ್ರೌಂಡು ದೇವಮಾರು ಗದ್ದೆ ಮೊದಲಿನಿಂದಲೂ ಈ ಸಲ ವಿಸ್ತಾರವಾಗಿದೆ. ಅಂದ್ರೆ ಜಾಗ ನಾವು ಪರ್ಚೇಸ್ ಮಾಡಿದ್ದೇವೆ. ಮತ್ತೆ ನಮ್ಮ ಕಂಬಳ ಕರೆಯನ್ನು ಮುಚ್ಚುವಂತ ಕೆಲಸ, ಸ್ಟೇಜಿನ ತೆರವುಗೊಳಿಸುವಂತ ಕೆಲಸ, ಹಳೆ ಗೋಶಾಲೆಯನ್ನು ತೆರವುಗೊಳಿಸುವಂತ ಕೆಲಸ ಆಗಿ ನಮ್ಮ ಗ್ರೌಂಡ್ ಈ ಸಲ ಜಾಸ್ತಿ ವಿಸ್ತಾರವಾಗಿದೆ. ಅದಲ್ಲದೆ ಸ್ವಚ್ಛತೆ ಕೂಡ ಅದಕ್ಕೆ ಆದ್ಯತೆ ಕೊಟ್ಟಿದ್ದೇವೆ. ಸ್ವಚ್ಛತೆ ಕೂಡ ಆಗಿದೆ. ಅದಲ್ಲದೆ ನಾವು ಕಳೆದ ಸಲ 325 ಅಂಗಡಿಗಳನ್ನು ಇಟ್ಟಿದ್ದೇವೆ. ಈ ಸಲ 50 ಅಂಗಡಿಗಳು ಜಾಸ್ತಿ, 375 ಅಂಗಡಿಗಳಿಂತಲೂ ಜಾಸ್ತಿ ಅಂಗಡಿಗಳು ಆಗಿವೆ. ಅದಲ್ಲದೆ ಇದು ಸಾಧಾರಣ 4 ರಿಂದ 5 ಸಾವಿರ ಚದರ ಮೀಟರ್ ಅಷ್ಟು ಭಕ್ತರಿಗೆ ನಿಲ್ಲುವಂತ ವ್ಯವಸ್ಥೆಯನ್ನು ಜಾಗ ಕೂಡ ಜಾಸ್ತಿ ಆಗಿದೆ. 2ನೇ ತಾರೀಕಿಗೆ ಏಲಂ ಪ್ರಕ್ರಿಯೆ ನಡೆಯಲಿದೆ. ಈಗಾಗಲೇ 10,000 ರೂಪಾಯಿ ಕಟ್ಟಿ ಕೆಲವು ಹೆಸರು ನೋಂದಾಯಿಸಿದ್ದಾರೆ. ಇನ್ನು ಕೆಲವರು ನಾಳೆ ನಾಲ್ಕಲ್ಲಿ ನೋಂದಾಯಿಸುವಂತ ಭರವಸೆಯನ್ನು ನೀಡಿದ್ದಾರೆ. ಏಲಂ ಪ್ರಕ್ರಿಯೆ 9-10 ಗಂಟೆಗೆ ಶುರುವಾಗಲಿದೆ. ಎಲ್ಲ ವ್ಯಾಪಾರಸ್ಥರು ಬಹಳ ಒಂದು ವ್ಯವಸ್ಥಿತ ರೂಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅಂದ್ರೆ ಪ್ರತಿಯೊಬ್ಬರು ಕೂಡ ಮಧ್ಯವರ್ತಿಗಳಿಗೆ ಖಂಡಿತವಾಗಿಯೂ ಇಲ್ಲಿ ನಾವು ಆಸ್ಪದ ಕೊಡುವುದಿಲ್ಲ. ಅಂತವರನ್ನು ನಮ್ಮ ಗಮನಕ್ಕೆ ಯಾರಾದ್ರೂ ಇದ್ರೆ ತನ್ನಿ, ಅವರನ್ನು ಕಾನೂನು ಪ್ರಕಾರ ಪೊಲೀಸರಿಗೆ ಕೊಡುವಂತ ಕೆಲಸ ನಾವು ಮಾಡ್ತೇವೆ. ಅದಲ್ಲದೆ ಎಲ್ಲರೂ ಕೂಡ ಸೌಹಾರ್ದತೆಯಲ್ಲಿ ಬಹಳ ಒಳ್ಳೆ ವ್ಯವಸ್ಥೆಯನ್ನು ಈ ಸಲ ಮಾಡಿದ್ದೇವೆ. ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬಹುದು, ನೀರಿನ ವ್ಯವಸ್ಥೆ ಆಗಿರ್ಬಹುದು, ನಿಮ್ಮ ಅಂಗಡಿಗೆ ಬಂದು ಸ್ವಚ್ಛತೆ ಮಾಡುವ ಕೆಲಸ ಆಗಿರ್ಬಹುದು, ದಿವಸಕ್ಕೆ ನಮ್ಮ ಪಿಕಪ್ಪಿನಲ್ಲಿ ನಿಮ್ಮ ಪ್ರತಿಯೊಂದು ಅಂಗಡಿಯನ್ನು ಬಂದು ದಿವಸಕ್ಕೊಮ್ಮೆ ಬಂದು ಸ್ವಚ್ಛತೆ ಮಾಡುವಂತ ಕೆಲಸ, ಲೈಟಿಂಗ್ ವ್ಯವಸ್ಥೆ, ಇದೆಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಮಾಡಿದ್ದೇವೆ. ಎಲ್ಲ ವ್ಯಾಪಾರಸ್ಥರು ಸಹಕರಿಸಬೇಕು. ಸಹಕರಿಸುದಂದ್ರೆ ಏನು, ನೀವು ಕ್ಲೀನ್ ಇಟ್ಟುಕೊಳ್ಬೇಕು. ಮತ್ತೆ ಆಹಾರದಲ್ಲಿ ಎಲ್ಲ ಬಾರಿ ಅದನ್ನು ಮುಚ್ಚಿಸುವಂತ ಕೆಲಸ, ಧೂಳು ಕೂತದೇ ಇರುವ ಹಾಗೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ಆಗ್ಬೇಕು. ಆದಷ್ಟು ಪ್ಲಾಸ್ಟಿಕ್ ಅನ್ನು ಬಳಸುವಂತೆ ಇಲ್ಲ. ಎಲ್ಲ ಇದು ಹಾಳೆ ತಟ್ಟೆ ಇಂಥದ್ದನ್ನೆಲ್ಲ ಉಪಯೋಗಿಸಬೇಕು ವಿನಃ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಾವು ನಿಷೇಧಿಸುತ್ತೇವೆ. ಹಾಗೆ ಎಲ್ಲ ವ್ಯಾಪಾರಸ್ಥರು ಇದರಲ್ಲಿ ಸಹಕರಿಸಬೇಕು. ಈ ಒಂದು ಪುಣ್ಯದ ಕೆಲಸಕಾರಿ ಮಹಾಲಿಂಗೇಶ್ವರ ಜಾತ್ರೆ ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಎಲ್ಲ ವ್ಯಾಪಾರಸ್ಥರು ಒಳ್ಳೆ ವ್ಯಾಪಾರ ಆಗಿದೆ ಅಂತ ಹೇಳಿ ಸಂತೋಷದಿಂದ ಹೋಗ್ಬೇಕು. ಆ ಮಹಾಲಿಂಗೇಶ್ವರ ದೇವರ ಜಾತ್ರೆ ಉತ್ಸವ ಬಹಳ ವೈಭವದಿಂದ, ಸಡಗರದಿಂದ, ಸಂಭ್ರಮದಿಂದ ನಡೆಯಲಿದೆ. ಹಾಗೆ ನಮ್ಮ ಸಿಡಿಮದ್ದಿಗೂ ಕೂಡ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಕ್ಕೆ ಬೇಲಿಯ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಅಗ್ನಿಶಾಮಕ ದಳದ 2 ಲಾರಿಯಲ್ಲಿ 24 ಗಂಟೆ ಕೂಡ ಇರುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಎಲ್ಲ ಕಡೆ ಕೂಡ ಒಂದು ಬಂದೋಬಸ್ತಿನ ವ್ಯವಸ್ಥೆ ಮಾಡಿದ್ದೇವೆ. CC ಕ್ಯಾಮೆರಾದ ವ್ಯವಸ್ಥೆ ಮಾಡ್ತೇವೆ. ಎಲ್ಲರೂ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ಆದ್ರೂ ನಾವು ಯಾರನ್ನು ಕೂಡ ಬಿಡುವುದಿಲ್ಲ. ಅಂತವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ಆದಷ್ಟು ಎಲ್ಲರೂ ಕೂಡ ಬಹಳ ಸೌಮ್ಯದಿಂದ ವರ್ತಿಸಬೇಕಂತೇಳಿ ಮಹಾಲಿಂಗೇಶ್ವರ ದೇವರ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ತೇನೆ. ಒಟ್ಟು ಅಂಗಡಿ ಕಳೆದ ಸಲ 325 ಇತ್ತು. ಈ ಸಲ 375ಕ್ಕಿಂತಲೂ ಸ್ವಲ್ಪ ಜಾಸ್ತಿ ಆಗಿದೆ. ಭಕ್ತರಿಗೆ ನಿಲ್ಲಿಕ್ಕೆ ಕಳೆದ ಸಲದಿಂದ 4 ರಿಂದ 5 ಸಾವಿರ ಚದರ ಮೀಟರ್ ನೋಡಿ. ನಮ್ಮ ಹಳೆ ಸಭಾಂಗಣದ ಎದುರು ಅಲ್ಲಿ ಅಂಗಡಿಯನ್ನೇ ನಾವು ಇಡುದಿಲ್ಲ. ರಥದ ಈಚೆ 2 ಪಕ್ಕದಲ್ಲಿಯೂ ಕೂಡ ಅಂಗಡಿ ಇಡುವ ಪ್ರಶ್ನೆಯೇ ಇಲ್ಲ. ಪ್ರತಿ ಕಡೆಯಲ್ಲಿ ಹೋಗ್ಲಿಕ್ಕೆ ದಾರಿ ವ್ಯವಸ್ಥೆ, ಅದೆಲ್ಲ ವ್ಯವಸ್ಥೆಯನ್ನು ಇಟ್ಟು ಕಳೆದ ಸಲಕ್ಕಿಂತ 4 ರಿಂದ 5 ಸಾವಿರ ಚದರ ಮೀಟರ್ ಜಾಗ ಜಾಸ್ತಿ ಇಟ್ಟಿದ್ದೇವೆ. ಮಾತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರೆಗೆ ಈಗಾಗಲೇ ಏಪ್ರಿಲ್ 2ಕ್ಕೆ ಸಂತೆ ಏಲಂ ಪ್ರಕ್ರಿಯೆ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ದೇವಸ್ಥಾನದ ಸಿಬ್ಬಂದಿಗಳೊಂದಿಗೆ ಮಾರ್ಕಿಂಗ್ ಪ್ರಕ್ರಿಯೆ ಒಂದು ಅರ್ಧವಾಸಿ ಇವತ್ತು ಮುಗಿಸಿದ್ದೇವೆ. ಈ ಭಾಗದಲ್ಲಿರುವಂತಹ ಅದಕ್ಕೆಲ್ಲ ಅಂಗಡಿಗಳಿಗೆ ನಾವು ಹೆಸರು ಕೊಡ್ತೇವೆ. ABCD ಸೀರಿಯಲ್ ಕೊಟ್ಟು ಇಲ್ಲಿ ABCDEF ಅಂತೇಳಿ ಸೀರಿಯಲ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದೊಂದು ಲೈನ್ ಅಲ್ಲಿ ಸಾಧಾರಣ 20 ಅಂಗಡಿ ಅಷ್ಟು ಬರ್ತದೆ. 10 ಫೀಟ್ 10 ಫೀಟ್ ಸೈಜ್ ಬರ್ತದೆ. ಆನಂತರ ಇಲ್ಲಿ ಈ ತೆಂಗಿನ ಮರದ ಆ ಕಡೆ ಈ ಕಡೆ ಯಾವುದೇ ರೀತಿಯಲ್ಲಿ ಬೆಡಿ ಪ್ರದರ್ಶನ ಇತ್ಯಾದಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಇಲ್ಲಿ ಕೂಡ ಕೊಡ್ತೇವೆ. ಮತ್ತೆ ಆ ಭಾಗದಲ್ಲಿ ನೀವು ನೋಡ್ಬೋದು, ಆ ಭಾಗದಲ್ಲಿ ನಾವು ದೊಡ್ಡ ಸೈಜಿನ ಅಂಗಡಿಗಳನ್ನು ಕೊಡ್ತೇವೆ. 12 ಫೀಟ್ 15 ಫೀಟ್. ಅಂದ್ರೆ ಈ ವ್ಯಾಪಾರಸ್ಥರು ಪ್ಲಾಸ್ಟಿಕ್ ಇತ್ಯಾದಿಗಳನ್ನು ಮಾರುವಂತರು, ಅಂದ್ರೆ ಈ ಬಕೆಟ್ ಇತ್ಯಾದಿಗಳನ್ನು ಮಾರ್ತಾರೆ, ಪರ್ಚೇಸ್ ಮಾಡುವಂತವ್ರಿಗೆ ಅನುಕೂಲ ಆಗ್ಲಿಕ್ಕೆ ಅಲ್ಲಿ. ಮತ್ತೆ ಎಲ್ಲ ಅಂಗಡಿಗಳ ಮಧ್ಯೆ ನಾವು 20 ಫೀಟ್ನ ಗ್ಯಾಪ್ ಅನ್ನು ಕೊಡ್ತೇವೆ. ಮತ್ತೆ 5 ಅಂಗಡಿಗಳ ಮಧ್ಯೆ ಪುನಃ 10 ಫೀಟ್ನ ಪ್ಯಾಸೇಜ್. ಆನಂತರ ಈ ಸಲ ನಮ್ಮ ಅಧ್ಯಕ್ಷರು ಹಾಗೆ ಶಾಸಕರು ಸೂಚಿಸಿದಂತೆ ಮಾಮೂಲು ನಾವು ಬಿಡುವಕ್ಕಿಂತ ಮತ್ತು 10 ಫೀಟ್ ಅದನ್ನು
ಹಿಂದಕ್ಕೆ ಹಾಕಿ ಜಾಸ್ತಿ ಭಕ್ತಾದಿಗಳಿಗೆ ಹೆಚ್ಚು ಅವಕಾಶ, ರಥೋತ್ಸವಕ್ಕೆ ಯಾವುದೇ ರೀತಿಯ ನೂಕುನುಗ್ಗಲಾಗಬಾರದು ಅಂತ ಹೇಳೋ ದೃಷ್ಟಿಯಲ್ಲಿ ಜಾಗವನ್ನು ಜಾಸ್ತಿ ಬಿಟ್ಟಿದ್ದೇವೆ. ಹಾಗೆ ಆ ಕಡೆಯಲ್ಲಿ ಕೂಡ ರಥ ಬೀದಿಯ ಈ ಕಡೆಯಲ್ಲಿ ನಾವು ಹಾಕ್ತೇವೆ. ಅಲ್ಲಿ ಕೂಡ ಮಾಮೂಲಿಗಿಂತ 10 ಫೀಟ್ ಜಾಸ್ತಿ, ಯಾಕಂದ್ರೆ ಕಂಬಳದ ಕರೆಯನ್ನು ಈಗಾಗಲೇ ಸ್ಥಳಾಂತರಗೊಳಿಸುವ ನಿಟ್ಟಿನಲ್ಲಿ ಅದಕ್ಕೆ ತೆರವುಗೊಳಿಸಿದ್ದಾರೆ. ಅಲ್ಲಿ ಕೂಡ ಭಕ್ತಾದಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಹೆಚ್ಚು ಜಾಗವನ್ನು ಬಿಟ್ಟು, ನಂತರ ಅದಲ್ಲದೆ ಈಗಾಗಲೇ ದೇವಸ್ಥಾನಕ್ಕೆ ಪರ್ಚೇಸ್ ಮಾಡಿದಂತ ಜಾಗ ಕೂಡ 2 ಗ್ರೌಂಡ್ ಅನ್ನು ಕೂಡ ಏಲಂ ಮಾಡುವ ದೃಷ್ಟಿಯಲ್ಲಿ ಇಟ್ಟಿದ್ದಾರೆ. ಮತ್ತೆ 2 ಜೈಂಟ್ ವೀಲ್ ಇದು ಬರ್ತದೆ. ಹಾಗೆ ಎಲ್ಲ ಕಡೆಗಳಲ್ಲೂ ವ್ಯವಸ್ಥಿತವಾಗಿ ಶಾಪ್ಗಳು ಎಲ್ಲರಿಗೂ ವ್ಯಾಪಾರ ಆಗ್ಬೇಕು ಹಾಗೂ ಭಕ್ತಾದಿಗಳಿಗೆ ಸ್ಥಳಾವಕಾಶ ಆಗ್ಬೇಕು ಅಂತ ಹೇಳಿ ಅಧ್ಯಕ್ಷರ ಆಶಯ. ಅದೇ ರೀತಿಯಲ್ಲಿ ಮಾರ್ಕಿಂಗ್ ಅನ್ನು ಮಾಡಿದ್ದೇವೆ. ಈಗ ಇದರ ನಿಯಮದ ಪ್ರಕಾರ ಒಬ್ಬನಿಗೆ 1 ಅಂಗಡಿ ಕೊಡುವುದು ಅಂತ ಹೇಳಿರ್ತದೆ. ಆದ್ರೆ ಅವನಿಗೆ ಸ್ಥಳಾವಕಾಶ 10 ಫೀಟ್ 100 ಸ್ಕ್ವೇರ್ ಫೀಟ್ ಸಾಕಾಗುದಿಲ್ಲ, 200 ಬೇಕು ಅಂತ ಹೇಳಿ ಆದ್ರೆ 2 ಅಂಗಡಿ ಹಿಂದೆ ಅದಕ್ಕೆ ಅಂಚಿನಲ್ಲಿರುವಂತ ಅಂಗಡಿಯನ್ನು ತಗೊಳ್ಳುವ ಅವಕಾಶ ಇದೆ. ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು, ಅಂದ್ರೆ ಅವರ ಆಧಾರ್ ಮತ್ತೆ ಅವರ ಬಾರ್ಕೋಡ್ ಇತ್ಯಾದಿಗಳನ್ನು ದೇವಸ್ಥಾನದಿಂದ ಪಡ್ಕೊಂಡು ಖಾತರಿಗೊಳಿಸಿ ಕೊಡುವಂತ ಸಿಸ್ಟಮ್ ಇದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.